ನಮ್ಮಲ್ಲಿರುವ ವಿಶ್ವಾಸವನ್ನು ತೋರಿಸುವ ಹೆಜ್ಜೆಗಳು ಅತ್ಯಂತ ಸೂಕ್ಷ್ಮವಾದ ನಿರ್ಣಯಗಳು. ಹೊಸ ವಿಧವಾದ ಆಲೋಚನೆಗಳು ಹೊಸ ಬದಲಾವಣೆಗಳನ್ನು ತರುತ್ತವೆ. ಇಡುವ ಪ್ರತಿ ಹೆಜ್ಜೆಯಲ್ಲೂ ನಂಬಿಕೆಯನ್ನು ನೀಡುವ ನನ್ನ ಸ್ವಂತ ವಾಕ್ಮೇಟ್. ರೈಸಿಂಗ್ ಸ್ಟಾರ್ ಅನ್ನ ನೋಡ್ತಾ ಇರುವಂತಹ ಸ್ಪಂದನ ವಾಹಿನಿಯ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಸ್ಪಂದನ ವಾಹಿನಿಯ ಪ್ರತಿಭೆಗಳ ಅತಿ ದೊಡ್ಡ ವೇದಿಕೆ ರೈಸಿಂಗ್ ಸ್ಟಾರ್ಸ್. ರೈಸಿಂಗ್ ಸ್ಟಾರ್ಸ್ ಅಂತ ಹೇಳಿದ ನಾನು ಈಗ ಸ್ಟಾರ್ಸ್ ಗಳನ್ನ ನೋಡಿ ಹೆಮ್ಮೆ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಹೊಸ ಹೊಸ ಚಾಲೆಂಜ್ ಅನ್ನ ಸ್ವತಃ ಅವರೇ ತೆಗೆದುಕೊಂಡು ಎಷ್ಟು ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮುಂದೆ ನಾನು ಬಹಳ ಚಿಕ್ಕವಳು ಅಂತ ಫೀಲ್ ಆಗುತ್ತೆ. ಆದ್ರೆ ಈ ಬಾರಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ನಾನ್ ಚಾಲೆಂಜ್ ಕೊಟ್ಟಿದ್ದೇನೆ, ನಾನು ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೇನೆ, ಅದ್ರ ಮೇಲೆ ಅವರು ಪರ್ಫಾರ್ಮ್ ಮಾಡ್ತಾರೆ, ಅವರ ಟ್ಯಾಲೆಂಟ್ ಅನ್ನ ನಿಮಗೆ ತೋರಿಸ್ತಾರೆ. ಸೊ ಹಾಗಾಗಿ ಟ್ಯಾಲೆಂಟ್ಗಳ ಗೊಂಚಲು ಸಿದ್ಧವಾಗಿದೆ. ಒಂದೊಂದೇ ಟ್ಯಾಲೆಂಟ್ಗಳನ್ನ ಕಿತ್ತು ನಿಮ್ಮ ಮುಂದೆ ಪ್ರದರ್ಶನ ಮಾಡೋಣ. ಮತ್ಯಾಗ್ತಡ ಕಾರ್ಯಕ್ರಮದ ಮೊದಲನೇ ಪ್ರತಿಭೆಯನ್ನ ವೆಲ್ಕಮ್ ಮಾಡೋಣ. ಸೊ ಈ ಒಂದು ತಯಾರಿ ಏನಿದೆ ಭರ್ಜರಿಯಾಗಿ ನಡೆದಿದೆ. ಕಾನ್ಸೆಪ್ಟ್ ಬೇಸ್ಡ್ ಪರ್ಫಾರ್ಮೆನ್ಸ್ ಗಳಿಗೆ ನೀವು ತೋರಿಸಿರುವಂತಹ ಒಂದು ಎನರ್ಜಿ, ಪ್ರೀತಿ, ಪ್ರೋತ್ಸಾಹ ನೋಡ್ತಾ ಇದ್ರೆ ನನಗಂತೂ ತುಂಬಾ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಫಸ್ಟ್ ಪರ್ಫಾರ್ಮರ್ ಅನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ವಾರದ ಕಾನ್ಸೆಪ್ಟ್ ಏನು ಅಂತ ನಾನು ನಿಮ್ಗೆ ಹೇಳಲೇಬೇಕು. ಜಗತ್ತಿನ ಒಂದು ಅತಿ ದೊಡ್ಡ ಪದ ಅಂತ ಇದ್ರೆ ಅದು ಅಮ್ಮ ಮಾತ್ರ. ಜಗತ್ತಿಗೆ ಜೀವ ತುಂಬುವಂತಹ ಶಕ್ತಿ ಅಂತ ಇದ್ರೆ ಅದು ಅಮ್ಮನಿಗೆ ಮಾತ್ರ. ಯಾರಿಗೂ ಬೇಕಾದ್ರೂ ರೋಲ್ ಮಾಡೆಲ್ ಆಗ್ತಾರೆ, ಯಾರಿಗೂ ಬೇಕಾದ್ರೂ ಸ್ನೇಹಿತೆ ಆಗ್ತಾರೆ, ಯಾರಿಗೆ ಬೇಕಾದ್ರೂ ತಾಯಿಯೂ ಆಗ್ತಾಳೆ, ದೇವರು ಆಗ್ತಾಳೆ, ಪ್ರತಿಯೊಂದು ಆಗ್ತಾಳೆ. ಅಂತಹ ಶಕ್ತಿ ಇರುವಂಥದ್ದು ಅಮ್ಮ ಅನ್ನುವಂತಹ ಪದಕ್ಕೆ. ಅಮ್ಮ ಅನ್ನುವಂತಹ ಪದ ಹೇಳಿದ್ರೆ ಸಾಕು, ನಮ್ಮ ದೇಹದಲ್ಲಿರುವಂತಹ ಎಲ್ಲ ನರಗಳು ಕೂಡ ಒಂದು ಕ್ಷಣ ಅಲರ್ಟ್ ಆಗ್ತದೆ. ಯಾಕಂತ ಹೇಳಿದ್ರೆ ಅದು ಕರುಳು ಬಳ್ಳಿಯ ಸಂಬಂಧ ಅಂತ ಹೇಳ್ಬೋದು. ಹಾಗಾಗಿ ಅಮ್ಮನಿಗೋಸ್ಕರ, ಅಮ್ಮಂದಿರಿಗೋಸ್ಕರ ಈ ಒಂದು ಎಪಿಸೋಡ್ ಅನ್ನ ಡೆಡಿಕೇಟ್ ಮಾಡ್ತಾ ಕಾರ್ಯಕ್ರಮ ಶುರು ಮಾಡೇ ಬಿಡೋಣ. ಇವತ್ತು ನಾನ್ ಮಾತಾಡುವುದಲ್ಲ, ಮಕ್ಕಳು ಮಾತಾಡ್ತಾರೆ, ಅವರ ಜೊತೆಗೆ ಅವರ ಅಮ್ಮಂದಿರು ಮಾತಾಡ್ತಾರೆ. ಫಸ್ಟ್ ಪರ್ಫಾರ್ಮರ್ ಇವರು ಪುಣ್ಯಕೋಟಿ ಕೂಡ ಹೌದು, ಸೂಪರ್ ಡೂಪರ್ ಕ್ಯೂಟ್ ಡಾಲ್ ಕೂಡ ಹೌದು. ಸೊ ಪ್ರೀತಿಯಿಂದ ಸ್ವಾಗತಿಸೋಣ ನಮ್ಮ ರೈಸಿಂಗ್ ಸ್ಟಾರ್ನ ಅತಿ ದೊಡ್ಡ ಹೆಮ್ಮೆ, ತುಂಬಾ ಪುಟಾಣಿ ಹುಡುಗಿ ಸಾನ್ವಿ ಇವರನ್ನ ಪ್ಲೀಸ್ ವೆಲ್ಕಮ್. ಅಮ್ಮ, ನಂಗಿವತ್ತು ಶಾಲೆಯಲ್ಲಿ ಡಾನ್ಸ್ ಸ್ಪರ್ಧೆಯಲ್ಲಿ ಬಹುಮಾನ ಸಿಕ್ಕಿದೆ ನೋಡಮ್ಮ. ಅಮ್ಮ ಅಮ್ಮ ಅನ್ನು ಮತ್ತು ಬಂತು ಎಲ್ಲಿಂದ, ಭೂಮಿಗೆ ಬಂದ ಮೊದಲನೇ ಕಂದನ ಅಳುವಾದನಿಂದ. ಅಮ್ಮ ಅಮ್ಮ ಅನ್ನು ಮತ್ತು ಬಂತು ಎಲ್ಲಿಂದ, ಭೂಮಿಗೆ ಬಂದ ಮೊದಲನೇ ಕಂದನ ಅಳುವಾದನಿಂದ. ಅಳುವ ಕಂದನ ಮುದ್ದಾದ ತುಡಿಗೆ ಮುತ್ತನ ಕೊಟ್ಟವಳು, ನಾನೇ ನಿನ್ನ ಅಮ್ಮ ಎಂದು ಲಾಲಿ ಹಾಡಿದಳು. ಅಮ್ಮ ಲಾಲಿ ಹಾಡಿದಳು, ಅಮ್ಮ ಲಾಲಿ ಹಾಡಿದಳು. ಅಮ್ಮ ಅಮ್ಮ ಅನ್ನು ಮತ್ತು ಬಂತು ಎಲ್ಲಿಂದ, ಭೂಮಿಗೆ ಬಂದ ಮೊದಲನೇ ಕಂದನ ಅಳುವಾದನಿಂದ. ಅಮ್ಮನ ಮನಸ್ಸನ್ನು ಮಾಡಿದ
ಹಾಯ್, ಹಾಯ್. ಇದು ಯಾವ ಅವಾರ್ಡ್? ವಾಯ್ಸ್ ಆಫ್ ಆರಾಧನದ ಅವಾರ್ಡ್. ಎಂತಕ್ಕ ಅವಾರ್ಡ್? ಚಂದ ಡ್ರೆಸ್ ಹಾಕುದಕ್ಕ ಇಲ್ಲ, ಅಲ್ವಾ? ನೀವು ಲಾಸ್ಟಿಗೆ ಒಂದು ಥ್ಯಾಂಕ್ ಯು ಮಾಡಿದ್ರಲ್ಲ, ಸೊ ಲಾಸ್ಟಿಗೆ ಒಂದು ಪೋಸ್ ಕೊಟ್ರಲ್ಲ, ಒಮ್ಮೆ ಕೊಡ್ತೀರ ಅದನ್ನು? ಹಾ. ನಮ್ಮ ಮೈಕ್ ಇಟ್ಕೊಳ್ತೇನೆ, ನೀವು ಮಾಡಿ. ಓಕೆ, ಯಾವ ಡ್ರೆಸ್ ತಗೊಂಡದ್ದು? ನನ್ನದು ಹ್ಯಾಪಿ ಬರ್ಡೇಗೆ. ಹ್ಯಾಪಿ ಬರ್ಡೇಗೆ ತಗೊಂಡದಾ? ಇಡೀ ಊರಿಗೆ ಡ್ರೆಸ್ ಹೊಲಿಸ್ಬೋದು, ಅಷ್ಟು ಉಂಟು ಅದರಲ್ಲಿ ಮೆಟೀರಿಯಲ್. ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದೀರಿ ನೀವು. ಸೊ ಎಷ್ಟು ಖುಷಿ ಆಯ್ತು ಇವತ್ತು ಅಮ್ಮನ ಸಾಂಗಿಗೆ ಡ್ಯಾನ್ಸ್ ಮಾಡಿ? ತುಂಬಾ ಖುಷಿ ಅನಿಸ್ತು. ತುಂಬಾ ಖುಷಿ ಅನ್ನಿಸ್ತಾ? ಅಮ್ಮ ಅಂದ್ರೆ ಎಷ್ಟು ಇಷ್ಟ ನಿಮ್ಗೆ? ತುಂಬಾ ಇಷ್ಟ. ಯಾಕೆ ಇಷ್ಟ? ಗೊತ್ತಿಲ್ಲ. ಅದೆಲ್ಲ ಹೇಳ್ಕೊಡ್ಬೇಕು ಕರೆಯುವಾಗ ಇಲ್ಲಿ, ಅಲ್ವಾ? ಸೊ ಅಮ್ಮ ಜಾಸ್ತಿ ಬೈತಾರಾ ಪ್ರೀತಿ ಮಾಡ್ತಾರಾ? ಪ್ರೀತಿ ಮಾಡ್ತಾರೆ. ಪ್ರೀತಿ ಮಾಡ್ತಾರಾ? ಸೊ ಇದು ಅಮ್ಮ ಡ್ರೆಸ್ ತೆಗೆದು ಕೊಟ್ಟದಾ? ಅಲ್ಲ, ನನ್ನ ಮಾಮಿ. ನಿಮ್ಮ ಮಾಮಿ? ಅಮ್ಮ ಡ್ರೆಸ್ ತೆಗೆದು ಕೊಡುದಿಲ್ಲ ನಿಮ್ಗೆ? ಇಲ್ಲ. ಶೆಕ್. ಸೊ ಇವತ್ತು ಮಾಮಿ ತೆಗೆದು ಕೊಟ್ಟ ಡ್ರೆಸ್ ಅನ್ನ ನೀವು ಹಾಕೊಂಡ್ ಬಂದಿದ್ದೀರಿ, ಆದ್ರೆ ಅಮ್ಮ ಇಷ್ಟು ಚಂದ ನಿಮ್ಮನ್ನ ರೆಡಿ ಮಾಡಿದ್ದು, ಹೌದಾ ಅಲ್ವಾ? ಹೌದು. ಸೊ ಯಾವಾಗ್ಲೂ ನಿಮ್ಮನ್ನ ಡಾನ್ಸಿಗೆ ಅಮ್ಮ ಕರ್ಕೊಂಡ್ ಬರ್ತಾರೆ, ಡಾನ್ಸ್ ಸ್ಟೆಪ್ ಮಾಡುವಾಗ ವಿಡಿಯೋ ಮಾಡ್ಕೊಂಡು ನಿಲ್ತಾರೆ, ಎಕ್ಸ್ಪ್ರೆಷನ್ ಅಲ್ಲಿ ಹೇಳ್ಕೊಡ್ತಾರೆ. ಸೊ ಅಮ್ಮನಿಗೇನು ಹೇಳ್ತೀರಾ? ಐ ಲವ್ ಯು ಅಮ್ಮ. ಇನ್ನೊಮ್ಮೆ ಹೇಳಿ. ಐ ಲವ್ ಯು ಅಮ್ಮ. ಕ್ಯೂಟ್. ಸೊ ನಿಮ್ಮ ಅಮ್ಮ ಬರುದಿಲ್ಲ ಅಂತ ಆಯ್ತಾ, ಹೊಸ ಡ್ರೆಸ್ ಹಾಕಲಿಲ್ಲ ಅಂತ, ಅದಕ್ಕೆ ಬರುದಿಲ್ಲ ಅಂತ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಅಮ್ಮ ಸಂತೆಯಲ್ಲಿ ಮಾರ್ಕೆಟಲ್ಲಿ ಡ್ರೆಸ್ ತಗೊಂಡ್ರು ಪರವಾಗಿಲ್ಲ, ನನ್ನ ಮಗಳಿಗೆ ಮಾಲಿಂದನೇ ಡ್ರೆಸ್ ತಗೊಂಡ್ಬರ್ಬೇಕು ಅನ್ನೋಂಥ ಡ್ರೀಮ್ ಇಟ್ಕೊಳ್ತಾರೆ. 9 ತಿಂಗಳು ಒಂದು ಮಗುವನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ತನ್ನೆಲ್ಲ ಕೆಲಸ ಜೀವನ ಪ್ರತಿಯೊಂದನ್ನು ನೋಡಿಕೊಂಡು ಕೂಡ ಆ ಮಗುವಿನ ಬರುವಿಕೆಗಾಗಿ ಕಾಯ್ತಾ ಇರ್ತಾರೆ. ಆ ಹೆರಿಗೆ ನೋವು ಕೂಡ ಅವ್ರಿಗೆ ನೋವು ಅಂತ ಅನಿಸೋದಿಲ್ಲ, ಅದೇ ಅತಿ ದೊಡ್ಡ ಖುಷಿ ಅಂತ ಅನಿಸ್ತದೆ. ಸೊ ಈ ಕಾರ್ಯಕ್ರಮ ಅದಕ್ಕೆ ಹೇಳುವಂಥದ್ದು, ಎಲ್ಲ ಅಮ್ಮಂದಿರಿಗೆ ಸಮರ್ಪಣೆ ಮಾಡ್ತಾ. ಎಸ್, ಏನಾದ್ರು ಹೇಳಲಿಕ್ಕಿದ್ಯಾ? ಹೇಳಿಕ್ಕಿದೆ. ಹಾಂ ಹೇಳಿ. ವಾಯ್ಸ್ ಆಫ್ ಆರಾಧನದ ಪದ್ಮಶ್ರೀ ಮೇಡಮ್ಗೆ ಪದ್ಮಶ್ರೀ ಮೇಡಮ್ಗೆ ಧನ್ಯವಾದ ಅಂತೇಳಿ ಹೇಳ್ತೇನೆ. ಮತ್ತು ಸ್ಪಂದನ ಟಿವಿಗೆ ಕೂಡ, ಮತ್ತು ರೈಸಿಂಗ್ ಸ್ಟಾರ್ಸಿಗೆ, ಮತ್ತು ನಿಮಗೆ ಕೂಡ. ಹೌದಾ? ಮತ್ತೆ ಲೈಟಿಂಗ್ಸಿಗೆ ಬೇಡವಾ? ಇಲ್ಲ. ಓಕೆ, ಇದು ಅವಾರ್ಡ್ ನನಗೆ ಕೊಡ್ತೀರಾ? ಇಲ್ಲ. ಶಿಕ್, ತಗೊಳ್ಳಿ, ನಿಮಗೆ ಆಯ್ತಾಯ್ತಾ? ಅದು ದೊಡ್ಡದುಂಟು ಅವಾರ್ಡ್, ಅಂಗಡಿಯಲ್ಲಿ ತಂದದ್ದು. ಥ್ಯಾಂಕ್ ಯು. ಬಾಯ್ 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 ಬಾಯ್. ಆಯ್ತು. ಸೊ ಪರ್ಫಾರ್ಮೆನ್ಸ್ ಎಷ್ಟು ಮುದ್ದಾಗಿತ್ತಲ್ಲ. ಇವತ್ತು ಯಾರು ಪರ್ಫಾರ್ಮೆನ್ಸಿಗೆ ಕಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂತ ಹೇಳಿದರೆ ಇದು ಕೇವಲ ಅಮ್ಮನಿಗೆ ಮಕ್ಕಳು ತೋರಿಸುವಂತಹ ಪ್ರೀತಿ, ಹಾಗಾಗಿ ಅದಕ್ಕೆ ಕಮೆಂಟ್ ಮಾಡಲಿಕ್ಕೆ ಸಾಧ್ಯನಾ? ಇನ್ನು ಮುಂದೆ ಇವರ ತಾಯಿ ಕೂಡ ಎತ್ತರ, ಇವರು ಎತ್ತರ, ಇವರ ಪ್ರೀತಿ ಕೂಡ ಅತಿ ಎತ್ತರ ಅಂತ ಹೇಳ್ಬೋದು. ಸೊ ಇವರ ಜೋಡಿಯನ್ನು ನೋಡಿದ್ರೇ ಖುಷಿ ಆಗ್ತದೆ. ಅಮ್ಮ ಮಗನ ಕಾಂಬಿನೇಷನ್ ಸೂಪರ್ ಆಗಿದೆ. ಆ್ಯಂಡ್ ಅಮ್ಮನನ್ನು ಕೂಡ ನಾನು ಇವತ್ತು ಕರ್ಕೊಂಡು ಬರ್ತೇನೆ. ಈಗ ಧ್ಯಾನ್ ಅವರು ಸಂಗೀತದ ಧ್ಯಾನದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಒಂದು ಸೂಪರ್ ಹಾಡಿನೊಂದಿಗೆ. ಒಂದು ಪ್ಲೀಸ್ ವೆಲ್ಕಮ್ ಧ್ಯಾನ್. ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ, ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೆ ಅಮ್ಮ. ನಿನ್ನ ಆಲಾಲಿಪದ ನನ್ನ ಒಳಗೆ ಸದಾ ನಿನಗೆ ಮಿಡಿದಿದೆ ಅಮ್ಮ. ನುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ. ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ, ಅಮ್ಮ. ಕೈ
ತುತ್ತು ಸಾಕು, ಈ ಜನ್ಮ ಪೂರ್ತಿ ಉಪವಾಸ ಇರುವೆನು. ನಿನ್ನ ಒಂದು ಅಪ್ಪುಗೆಯೂ ಸಾಕು, ಆ ನೆನಪಿನಲ್ಲಿ ಸೆರೆವಾಸ ಇರುವೆನು. ನೀನೆ ನನ್ನ ಲೋಕವು, ನೀನೆ ನನ್ನ ಜೀವವು, ನೀನೆ ನನಗೆ ಎಲ್ಲವೂ ಅಮ್ಮ. ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೆ ಅಮ್ಮ. ಅಮ್ಮ ನಿನ್ನ ಒಂದು ಸಾಂತ್ವನವೇ ಸಾಕು, ನೋವನೆಲ್ಲ ನಾನುಂಗಿ ನಗುವೆನು. ನೀನು ಒಮ್ಮೆ ಬೆಂತಡವು ಸಾಕು, ಈ ಜನ್ಮ ಪೂರ್ತಿ ಉಪವಾಸ ಇರುವೆನು. ನೂರು ನೂರು ದೇವರು ನಿಮ್ಮ ಒಳಗೆ ಇರುವರು ಎಂಬ ನಿಜವರಿತೆನು ಅಮ್ಮ. ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೆ ಅಮ್ಮ. ನಿನ್ನ ಆಲಾಲಿಪದ ನನ್ನ ಒಳಗೆ ಸದಾ ನಿಲದೆ ಮಿಡಿದಿದೆ ಅಮ್ಮ. ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ. ಅಮ್ಮ ಹಾಯ್, ಹಾಯ್ ಜೋರು ಮಾತಾಡಿ. ಹಾಯ್ ಮ್ಯಾಮ್. ಹಾಂ, ಮತ್ತು ಅಮ್ಮ ಊಟ ಹಾಕೋದಿಲ್ಲ ಅಂತ ನಾನು ತಪ್ಪು ತಿಳ್ಕೊಳ್ತೇನೆ ಮತ್ತೆ. ಎಸ್, ಸೊ ಧ್ಯಾನ್ ಇಷ್ಟು ಸರ್ತಿ ಇಲ್ಲಿ ಬಂದು ಹಾಡಿದ್ದೀರಲ್ಲ, ಇಷ್ಟು ಹಾಡುಗಳಲ್ಲಿ ನನ್ನ ಫೇವ್ರೆಟ್ ಸಾಂಗ್ ಇದಾಗಿತ್ತು. ಆ್ಯಂಡ್ ತುಂಬ ಚಂದ ಹಾಡಿದ್ದೀರಿ ಇವತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಈ ಹಾಡಿಗೆ. ಥ್ಯಾಂಕ್ ಯು ಮ್ಯಾಮ್. ನಾನು ಅವಾಗಲೇ ಹೇಳಿದೆ ಎತ್ತರದ ಅಮ್ಮ ಅಂತ. ಅಮ್ಮ ಅಂತ ಹಾಡುವಾಗ ಅವ್ರಿಗೆ ಮನಸ್ಸೇ ಆಗಲಿಲ್ಲ ಅಲ್ಲಿ ನಿಲ್ಲಕ್ಕೆ, ಸೀದಾ ನನ್ನೊಟ್ಟಿಗೆ ಬಂದರು. ಸೊ ಅಮ್ಮನ ಹತ್ರ ಒಂದೆರಡು ಮಾತಾಡ್ಬೇಕು ನಾನು. ಇವತ್ತು ನೀವು ನಿಮ್ಮ ಹೆಸರಿನಿಂದ ಮಾತಾಡಬೇಡಿ, ಒಂದು ತಾಯಿಯಾಗಿ ಮಾತಾಡಿ. ದೊಡ್ಡ ಮಗಳು ಕರೆದ ತಕ್ಷಣ ಅಪ್ಪ ಓಡ್ಕೊಂಡು ಬಂದ್ರಿ ಇವತ್ತು. ಸೊ ನಿಮ್ಮ ಮಗನ ಹಾಡು ಹೇಗೆ ಅನ್ನಿಸ್ತು? ಅದು ಮಕ್ಕಳು ಅಮ್ಮನ ಬಗ್ಗೆ ಒಂದು ಹಾಡು ಹೇಳೋದು ಅಂತ ಹೇಳಿದರೆ ಆಲ್ವೇಸ್ ಸ್ಪೆಷಲ್ ಆಗಿರ್ತದೆ. ನಿಮಗೆ ಹೇಗೆ ಅನ್ನಿಸ್ತು ನಿಮ್ಮ ಮಗನ ಹಾಡು ಕೇಳಿ? ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು ಅಷ್ಟೇ. ಸೊ ನಾನು ಇವರ ಬಗ್ಗೆ ಒಂದು ಸ್ಪೆಷಲ್ ಹೇಳಬೇಕು. ಸೊ ನನಗೆ ಧ್ಯಾನಿದ ಅಮ್ಮ ಅಂತ ಗೊತ್ತಾಗೋದು ಇಲ್ಲಿ ಬಂದು ಫೋಟೋ ತೆಗೆಯುವಾಗ ಅಥವಾ ವಿಡಿಯೋ ಮಾಡುವಾಗ. ಇಲ್ಲದಿದ್ದರೆ ಎಲ್ಲ ಮಕ್ಕಳಿಗೆ ಇವರು ಅಮ್ಮನ ಥರನೇ ಇರ್ತಾರೆ ಈ ಸೆಟ್ಟಲ್ಲಿ. ಸೊ ಅಷ್ಟು ಪ್ರೀತಿ ಕೊಡ್ತಾರೆ ಎಲ್ಲರಿಗೂ. ಮೈಕ್ ಚೇಂಜ್ ಕೊಡಿ ಸಾಕು, ನೀವು ಮಾತಾಡಿ ಇಷ್ಟೇ ಅಲ್ಲ. ಉಂಟುಲೇ ಸೊ ನೀವು ಹೇಳಿ, ನಿಮ್ಮ ಅಮ್ಮ ನಿಮಗೆ ಎಷ್ಟು ಸ್ಪೆಷಲ್? ತುಂಬ ಸ್ಪೆಷಲ್. ಅಷ್ಟೇ ಹೇಳುದಾ? ನೆಕ್ಸ್ಟ್ ಲೈನ್ ಹೇಳಿ. ಅಮ್ಮ ಏನು ಮಾಡ್ತಾರೆ ನಿಮಗೆ? ಎಷ್ಟು ಕೇರ್ ಮಾಡ್ತಾರೆ? ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಪ್ರೋಗ್ರಾಮ್ಸ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಅಮ್ಮನಿಗೆ ಏನು ಹೇಳ್ತೀರಿ? ಇಷ್ಟು ದಿನ ಇಷ್ಟು ಪ್ರೋಗ್ರಾಮ್ಸ್ ಆಗ್ತದೆ, ಬರ್ತಾರೆ, ಬೆಳಿಗ್ಗೆಯಿಂದ ಸಂಜೆವರೆಗೆ ಇಲ್ಲೇ ಇರ್ತಾರೆ ಶೂಟಿಂಗ್ ಟೈಮಲ್ಲಿ. ನಿಮ್ಮ ಹಾಡಿಗೋಸ್ಕರ ಅಮ್ಮ ಕಾಯ್ತಾ ಇರ್ತಾರೆ. ಸೊ ನಿಮಗೊಂದು ಚಾನ್ಸ್, ಈ ಥರ ಅವಕಾಶ ಯಾವ ಮಕ್ಕಳಿಗೂ ಸಿಗೋದಿಲ್ಲ. ಸೊ ನಿಮ್ಮ ಅಮ್ಮನ ಬಗ್ಗೆ, ಅಮ್ಮನಿಗೋಸ್ಕರ ಏನಾದರೂ ಹೇಳೋದಾದ್ರೆ ಏನು ಹೇಳ್ತೀರಿ? ಐ ಲವ್ ಯು. ನಾನು ಅಮ್ಮ ಮಗನೆಲ್ಲ ಒಂದು ಮಾಡ್ತೇನೆ ಈ ಸರ್ತಿ, ಆಯಿತಾ? ಥ್ಯಾಂಕ್ ಯು ಸೋ ಮಚ್ ಧ್ಯಾನ್. ತುಂಬ ಖುಷಿ ಆಯಿತು ನಿಮ್ಮ ಹಾಡು ಕೇಳಿ. ನಾನು ಹೇಳಿದಲ್ಲ, ಇಷ್ಟು ಹಾಡುಗಳಲ್ಲಿ ಧ್ಯಾನ್ ಹಾಡಿದ ಬೆಸ್ಟ್ ಹಾಡು ಇದು. ಸೊ ಯಾರಿಗೆ ಥ್ಯಾಂಕ್ ಯು ಹೇಳಲಿಕ್ಕಿದೆಯಾ? ವಾಯ್ಸ್ ಆಫ್ ಆರ್ದನ್ ಟೀಮಿಗೆ ಥ್ಯಾಂಕ್ ಯು, ಹಾಗೂ ಪದ್ಮಶ್ರೀ ಮೇಡಮ್ ಮೇಯ್ನ್ ಆಗಿ ಥ್ಯಾಂಕ್ ಯು. ಹಾಂ, ಸ್ಪಂದನ ವಾಹಿನಿಗೂ ಥ್ಯಾಂಕ್ ಯು. ಹಾಂ, ಬಾಕಿ ಇಟ್ಟಿದ್ದೀರಾ? ಹೇಳಿ. ಹಾಂ, ಗುರುಗಳಾದ ಕಿರಣ್ ಸರ್ ಹಾಗೂ ಲಕ್ಷ್ಮೀ ಮ್ಯಾಮಿಗೆ ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್.
ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ನಾನು ಆಲ್ರೆಡಿ ಕ್ಯಾಬಲ್ಲಿ ಕೂತಿದ್ದೀನಿ. ಯು ಡೋಂಟ್ ಹ್ಯಾವ್ ಟು ವರಿ. ನಾನು ಹುಷಾರಾಗಿ ಮನೆ ಸೇರ್ತೀನಿ. ಈ 2 ಕೊಲೆಗಳ ಹಿಂದೆ ಯಾರಾದ್ರೂ ಸೀರಿಯಲ್ ಕಿಲ್ಲರ್ ಕೈವಾಡ ಇದೆಯಾ? ಒಂಟಿಯಾಗಿರೋ ಹುಡುಗಿರ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಯಾಮಾರಿಸಿ ಏನೋ ಮಾಡ್ತಿದ್ದಾನೆ. ದಿಸ್ ಇಸ್ ಸೀರಿಯಸ್. ಇದೇ ಆದ್ರೆ ಅವ್ನ್ ಪಕ್ಕ ಕ್ರಿಮಿನಲ್ ಮೈಂಡೆಡ್. ಒಂದೇ ಜಾಗದಲ್ಲಿ ಬಾಡಿ ಪೀಸ್ಗಳು ಸಿಕ್ಕಿದೆ ಅಂದ್ರೆ ಕೊಲೆಗಾರನ ಉದ್ದೇಶ ಬಾಡಿ ಬಚ್ಚಿಡೋದಲ್ಲ. ಡ್ರೈವರ್ ಮೋಸ್ಟ್ಲಿ ಲೆಫ್ಟ್ ಹ್ಯಾಂಡೆಡ್ ಆಗಿರ್ಬೇಕು. ಯಾರ್ಯವನು? ಅವಳು ನಿನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅಂತ. ಆ ಗಿಫ್ಟ್ನ ನಾನು ಆವತ್ತೇ ಕೊರಿಯರ್ ಮಾಡಿದ್ದೀನಿ. ಇಲ್ಲ, ಸಮಥಿಂಗ್ ಇಸ್ ಮಿಸ್ಸಿಂಗ್. ಆವತ್ತು ನೀನು ನಿನ್ನ ಡ್ಯೂಟಿ ಏನಾದರೂ ಸರಿಯಾಗಿ ಮಾಡಿದಿದ್ರೆ ಇವತ್ತು ನಾನು ಈ ರೀತಿಯಾಗಿ ಬದಲಾಗ್ತಿರ್ಲಿಲ್ಲ. ಡೇ ಆಗಿರ್ಲಿ ನೈಟ್ ಆಗಿರ್ಲಿ ನಿಮ್ ಮನೆ ಯಾವಾಗ್ಲೂ ಬ್ರೈಟ್ ಆಗಿರ್ಲಿ. ಓಶಿಮಾ ಬ್ಯಾಟರೀಸ್ ಅಂಡ್ ಇನ್ವರ್ಟರ್ಸ್, ಗ್ರಾಬ್ ದ ಪವರ್. ಇಷ್ಟು ದಿನ ರೈಸಿಂಗ್ ಸ್ಟಾರ್ನಲ್ಲಿ ಈ ಪ್ರತಿಭೆಗಳ ಮುಗ್ಧತೆಯನ್ನು ನೋಡ್ತಾ ಇದ್ರು. ಇವತ್ತು ಅಮ್ಮಂದಿರ ಮುಗ್ಧತೆಯನ್ನು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಅಮ್ಮಂದಿರು ಮೊದಲು ಮಕ್ಕಳಿಗೆ ಏನು ಕಲಿಸ್ಬೇಕು ಅಂತ ಹೇಳಿದರೆ ಸಂಸ್ಕಾರ, ಗುರು ಹಿರಿಯರನ್ನು ನೆನಪು ಮಾಡಿಕೊಳ್ಳುವಂಥದ್ದು, ಅವರನ್ನು ಗೌರವಿಸುವಂಥದ್ದು, ಅಂಥದ್ದು ಈ ವೇದಿಕೆಯಲ್ಲಿ ನಡೀತಾ ಇದೆ. ಅದನ್ನು ನೋಡಿ ನಾನು ಖುಷಿ ಪಡ್ತಾ ಇದ್ದೇನೆ. ಯಾವಾಗಲೂ ತಾಯಿಯ ಮಾತುಗಳು ಅಮೃತ, ಅವರ ನಡೆಯೂ ಅಮೃತ, ಅವರ ನುಡಿಯೂ ಅಮೃತ. ಹಾಗಾಗಿ ಅಮೃತ ಅನ್ನುವಂಥ ಮುತ್ತು ಪುಟ್ಟಾಣಿ ಈಗ ನಿಮ್ಮ ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಈ ಹಾಡು ನನ್ನ ತುಂಬ ಫೇವ್ರೆಟ್ ಸಾಂಗ್. ಅಮ್ಮನಿಗೋಸ್ಕರ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಅಮ್ಮಂದಿರನ್ನು ನಾವು ನೆನಪು ಮಾಡ್ಕೊಳ್ತಾ ಇರೋಣ. ಸೊ ದೆನ್ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಅಮೃತ.
ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು. ಅಮ್ಮ ಅಮ್ಮ ಐ ಲವ್ ಯು. 100 ಸಾರಿ ಹೇಳಿದರು ನಾ ಆಸೆ ತೀರಲ್ಲ. ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು. ಅಮ್ಮ ಅಮ್ಮ ಐ ಲವ್ ಯು. ಸೈನ್ಸು ಮ್ಯಾಥ್ಸು ಪಾಠ ಕಲಿತೆ ತಲೆಯಲ್ಲುಳಿದಿಲ್ಲ. ಮಾರ್ನಿಂಗ್ ಈವ್ನಿಂಗ್ ನೀನೆ ನನಗೆ ಬೇಡ ತಿಳಿದಿಲ್ಲ. ಜಗವೇನೆ ನಿರ್ಣಯ ಮಾಡಿದಲ್ಲಿ ಜನ್ಮವೆಲ್ಲ ಕಳೆದುವೆ ನಾನೆಲ್ಲಿ ಬಿಡಿಸದ ಗೆಳೆತನ. ಓ ಲವ್ ಯು ಮಮ್ಮಿ ಡಿಯರ್. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ. ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು. ಅಮ್ಮ ಅಮ್ಮ ಐ ಲವ್ ಯು. ನಾನು ಪಡೆದ ಆಯಸ್ಸೆಲ್ಲ ನಿನಗೆ ಬರೆದಿರುವೆ. ನಿನ್ನ ಚೆಲುವ ನಗುವಿನಲ್ಲಿ ನಾನು ಬೆರೆತಿರುವೆ. ಇದು ಯಾತರ ಸಂಬಂಧ ಜಗ ಕಂಡು ಕೇಳದ ಈ ಬಂಧ. ಹೊಸತನ ಗೆಳೆತನ ಇವಳೇ ಮೈ ಗ್ರೇಟೆಸ್ಟ್ ಮದರ್. ಹಾಯ್ ಅಮೃತ. ಹಾಯ್. ನೀವು ಯಾರ ಸೈಡ್? ಅಮ್ಮನ ಸೈಡ್ ನನ್ನ ಸೈಡಾ? ಇಬ್ರದ್ದು. ಒಬ್ಬರ ಸೈಡ್ ಹೋಗ್ಬೇಕೀಗ. ಯಾರ ಸೈಡ್ ಹೋಗ್ತೀರಿ? ಹಾಫ್ ಅಮ್ಮಂದು ಹಾಫ್ ನಿಮ್ಮದು. ಅದೇ ಇಡ್ಲಿಯಾ? ಓಕೆ. ಇವತ್ತು ಅಮ್ಮನಿಗೆ ರೋಸ್ ಕೊಟ್ಟಿದ್ದೀರಲ್ಲ, ಸೊ ಅಮ್ಮನಿಗೋಸ್ಕರ ಡಾನ್ಸ್ ಮಾಡಿ ಎಷ್ಟು ಖುಷಿ ಆಯಿತು ನಿಮಗೆ? ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತಾ? ಸೊ ಇವತ್ತು ಶೂಟಿಂಗಿಗೆ ಬಂದಾಗ ನನಗೂ ಕೂಡ ರೋಸ್ ಕೊಟ್ರಿ ಅಲ್ವಾ? ಹೌದು. ಇವತ್ತೇನಾದರೂ ಪ್ರತಿಜ್ಞೆ ಮಾಡಿದ್ದೀರಿ ಎಲ್ಲರಿಗೆ ರೋಸ್ ಕೊಡ್ತೇನೆ ಅಂತ? ಓಕೆ. ಸೊ ಅಮ್ಮ ನಾನು ಮಾತಾಡ್ಸ ಆಯಿತಾ? ಹಾಯ್ ಮ್ಯಾಮ್. ಹಾಯ್. ಹೇಗೆ ಅನ್ನಿಸ್ತು ಮ್ಯಾಮ್? ನಿಮ್ಮದು ಭಾಷೆಯಲ್ಲಿ ಮಾತಾಡ್ತಿದ್ದು ನನಗೆ ಬೈದದಿರ್ಬೇಕಲ್ಲ? ಇಲ್ಲ ಇಲ್ಲ. ಓಕೆ. ಸೊ ಎಷ್ಟು ಖುಷಿ ಆಯಿತು ನಿಮ್ಮ ಮಗಳ ಡಾನ್ಸ್ ನೋಡಿ? ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು. ಇದು 3ನೇ ಡ್ಯಾನ್ಸ್ ಅವಳದ್ದು ಸ್ಪಂದನ ಟಿವಿಯಲ್ಲಿ. ಅವ್ರು ಪಕ್ಕ ಅಮ್ಮಂತಾರ ಕರೆಕ್ಟ್ ಲೆಕ್ಕ ಎಲ್ಲ ಇಟ್ಕೊಂಡಿದ್ದಾರೆ. KG ಸಕ್ಕರೆ. ಓಕೆ. ಸೊ ನಿಮ್ಮ ಮಗಳ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನನಗೆ ನಿಮ್ಮ ಹತ್ರ ಮಾತಾಡಿದ ಪ್ರಕಾರ ಇವರು ಒಬ್ಬರೇ ಮಗಳು ನಿಮಗೆ. ಸೊ ಎಲ್ಲ ಪ್ರೀತಿ ಕನಸುಗಳನ್ನು ನಿಮ್ಮ ಮಗಳಿಗೆ ಕೊಟ್ಟಿರ್ತೀರಾ. ಸೊ ನಿಮ್ಮ ಮಗಳ ಈ ಬೆಳವಣಿಗೆ ನೋಡಿದಾಗ, ಟಿವಿಯಲ್ಲಿ ಅವ್ರು ಬರೋದು, ಆ ಖುಷಿ ನೋಡಿದಾಗ ನಿಮ್ಮ ಕಣ್ಣಂಚಲ್ಲಿರುವಂಥ ನೀರೇ ಹೇಳ್ತಾ ಇದೆ ಎಷ್ಟು ಖುಷಿ ಇದೆ ಅಂತ. ಹೇಗೆ ಅನ್ನಿಸ್ತಿದೆ ಮ್ಯಾಮ್? ಅಂದರೆ ಅವಳ ತಂದೆಗೆ 1 ವರ್ಷ ಆಯಿತು. ಅವಳ ತಂದೆ ಆಸೆಯನ್ನೆಲ್ಲ ಇವಳು ಟಿವಿಯಲ್ಲಿ ತೀರಿಸ್ತಾ ಇದ್ದಾಳೆ ಅಂತೇಳಿ ನಂಗೆ ಖುಷಿ ಆಗ್ತಾ ಇದೆ. ಸೊ ಇವಳಿಗೆ ಅಪ್ಪನೂ ನೀವೇ, ಅಮ್ಮನೂ ನೀವೇ. ಸೊ 2 ಜವಾಬ್ದಾರಿಯನ್ನು ಚೆನ್ನಾಗಿ ನೀವು ನಿಭಾಯಿಸ್ತಿದ್ದೀರಿ ಮೇಡಮ್. ಸೊ ಇವಳಿಗೆ ನೀವೇ ದೊಡ್ಡ ಶಕ್ತಿಯಾಗಿರಿ. ಇವಳ ಈ ಸ್ಮೈಲ್ ಇದೆ ಅಲ್ಲ, ಲಾಸ್ಟ್ವರೆಗೂ ಇವಳು ಸ್ಮೈಲ್ ಕ್ಯಾರಿ ಮಾಡ್ತಾಳಲ್ಲ, ಅದೇ ಅವಳನ್ನು ಗೆಲ್ಲಿಸ್ತದೆ. ಸೊ ಅಮ್ಮನಿಗೊಂದು ಹಗ್ ಮಾಡಿ.
ಸೊ ಅಮ್ಮನಿಗೆ ಏನು ಹೇಳ್ತೀರಿ ಇವತ್ತು? ಸೊ ನಾನು ನಿಮ್ಗೊಂದು ಚಾನ್ಸ್ ಕೊಡ್ತೇನೆ, ಈ ರೋಸ್ ಕೊಡ್ತೇನೆ, ಓಕೆನಾ? ಸೊ ಅಮ್ಮನಿಗೆ ನೀವು ಏನಾದರೂ ಹೇಳಿ, ಸ್ಪೆಷಲಾಗಿ ಹೇಳಿ ಈ ರೋಸ್ ಕೊಡ್ಬೇಕು ಅಮ್ಮನಿಗೆ. ಎಸ್, ನೀವು ಅಮ್ಮನ ಎಲ್ಲ ಕನಸು ನೀವು ಈಡೇರಿಸಬೇಕು. ಅಮ್ಮ ಯಾವತ್ತೂ ಕಣ್ಣೀರು ಹಾಕ್ಬಾರ್ದು, ಹಾಗೆ ಅಮ್ಮನ ನೋಡ್ಕೋಬೇಕು, ಓಕೆನಾ? ನೋಡ್ಕೋತೀರಲ್ಲ? ನೀವು ಸೆನೆಗಾಡ್ತಿರ್ಬೇಕು, ಓಕೆನಾ? ಮತ್ತು ನನಗೆ ಬರ್ತಾ ನೆಕ್ಸ್ಟ್ ಮಲ್ಲಿಗೆ ತೊಗೊಂಬನ್ನಿ, ಆಯಿತಾ? ಥ್ಯಾಂಕ್ ಯು, ಬಾಯ್. ಹಾಂ, ಹೇಳಿ ನಿಮಗೆ ಥ್ಯಾಂಕ್ಸ್ ಹೇಳಿಕೊಂಡು ನನಗೆ ಅವಕಾಶ ಕೊಟ್ಟ ಪದ್ಮಶ್ರೀ ಮೇಡಮ್ ಹಾಗೂ ವಾಯ್ಸ್ ಆಫ್ ಭಾರತ್ ತಂಡಕ್ಕೆ ಧನ್ಯವಾದ. ಅದು ಸ್ಪಂದನ ವಾಹಿನಿಗೆ ಹಾಗೂ ನಿಮಗೆ ಥ್ಯಾಂಕ್ ಯು. ಒಂದು ಹೆಣ್ಣಿಗೆ ತುಂಬ ರೀತಿಯ ಶಕ್ತಿ ಇರ್ತದಂತೆ. ಹುಟ್ಟುತ್ತಾ ಮಗಳಾಗಿ ಖುಷಿ ಕೊಡ್ತಾಳೆ, ತಂಗಿಯಾಗಿ, ಅಕ್ಕನಾಗಿ, ಸೊಸೆಯಾಗಿ, ಆ ಮನೆಯ ಮಹಾಲಕ್ಷ್ಮಿಯಾಗಿ, ಹೆಂಡತಿಯಾಗಿ, ಕೊನೆಗೆ ತಾಯಿಯಾಗಿ, ಅದ್ರ ಜೊತೆಗೆ ಅಜ್ಜಿಯಾಗಿ ಪ್ರತಿಯೊಂದು ಪಾತ್ರಗಳನ್ನು ಸರಿಯಾಗಿ ನಿಭಾಯಿಸಬಲ್ಲಂತಹ ಶಕ್ತಿ ಇರುವಂಥದ್ದು ಹೆಣ್ಣಿಗೆ ಮಾತ್ರ, ಅದರಲ್ಲೂ ತಾಯಿ ಇರುವಂತಹ ಹೆಣ್ಣಿಗೆ ಮಾತ್ರ. ಹಾಗಾಗಿ ಈ ಪ್ರತಿ ಕಾರ್ಯಕ್ರಮದಲ್ಲೂ ನಾವೆಲ್ಲರೂ ಭಾವುಕರಾಗ್ತಾ ಇದ್ದೇವೆ ಆ ಒಂದು ಕಾರಣಕ್ಕಾಗಿ. ಎಸ್, ಈಗ ಇನ್ನೊಂದು ಪುಟಾಣಿ ಡಾನ್ಸ್ ಮಾಡಲಿಕ್ಕೆ ಬರ್ತಾ ಇದೆ. ಸೊ ಜಗದೋದ್ಧಾರನ ಆಡಿಸಿದಳು ಯಶೋದೆ ಅನ್ನುವಂಥದ್ದು ಈ ತಾಯಿ ಮಗನ ಸಂಬಂಧಕ್ಕೆ ಒಂದು ಮುಖ್ಯವಾದ ಮತ್ತು ಅಮೂಲ್ಯವಾದ ಉದಾಹರಣೆ ಅಂತ ಇದ್ದರೆ ಅದು ಕೃಷ್ಣ ಯಶೋಧ. ದೇವಕಿ ಕೃಷ್ಣನನ್ನು ಹೆತ್ತಿದ್ದೆ ಆದರೂ ಕೂಡ ಯಶೋಧನೆ ಅವರಿಗೆ ತಾಯಿ, ಅದನ್ನೇ ನಾವು ನಂಬಿದ್ದೇವೆ, ಅದೇ ಸತ್ಯ ಕೂಡ. ಇವತ್ತು ಕೃಷ್ಣ ಯಶೋಧೆಯನ್ನು ಹೇಗೆ ಪಾಲಿಸಿದ್ರು ಗೊತ್ತಿಲ್ಲ, ಆದರೆ ಕಾರುಣ್ಯನನ್ನು ಅವರ ತಾಯಿ ತುಂಬ ಮುದ್ದಾಗಿ ಪಾಲಿಸಿದ್ದಾರೆ. ಹಾಗಾಗಿ ಪ್ರೀತಿಯಿಂದ ಅವರನ್ನು ವೆಲ್ಕಮ್ ಮಾಡೋಣ. ದೆನ್ ಪ್ಲೀಸ್ ವೆಲ್ಕಮ್ ಮುದ್ದಾದ ಪುಟಾಣಿ ಕಾರುಣ್ಯ. ಜಗದೋದ್ಧಾರನ ಆಡಿಸಿದಳೆ ಯಶೋದ, ಜಗದೋದ್ಧಾರನ ಆಡಿಸಿದಳೆ ಯಶೋದ, ಜಗದೋದ್ಧಾರನ ಆಡಿಸಿದಳೆ ಯಶೋದ, ಜಗದೋದ್ಧಾರನ. ಸುಗುಣಾಂತರಂಗನ ಆಡಿಸಿದಳೆ ಶೋದೆ, ಸುಗುಣಾಂತರಂಗನ ಆಡಿಸಿದಳೆ ಶೋದೆ, ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ, ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋದೆ, ಪರಮ ಪುರುಷ ಪುರಂದರ ವಿಠಲನ ಆಡಿಸಿದಳೆ ಶೋದೆ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಯಶೋದ ಯಶೋದ. ಹಾಯ್, ಹಾಯ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಇದ್ಯಾರು ಡ್ರೆಸ್ ಎಲ್ಲ ರೆಡಿ ಮಾಡಿದ್ದು ನಿಮ್ಮನ್ನು? ಅಮ್ಮನಾ? ಸೊ ಅಮ್ಮ ಎಲ್ಲಿದ್ದಾರೆ? ಅಲ್ಲಿದ್ದಾರಾ? ಬರಲಿ ಅಲ್ಲ ಅಮ್ಮ. ಅಮ್ಮನನ್ನು ಕರೀರಿ. ಅಮ್ಮ. ಹಾಯ್. ಹಾಯ್. ನಿಮ್ಗಲ್ಲ, ಅಮ್ಮನಿಗೆ ಹೇಳಿದ್ದು. ಹಾಯ್ ಮೇಡಮ್. ಎಸ್, ಇವತ್ತು ನಿಮ್ಮ ಮಗಳು ತುಂಬ ಮುದ್ದಾಗಿ ಕಾಣ್ತಾ ಇದ್ದಾಳೆ. ದೃಷ್ಟಿ ತೆಗಿರಿ ಆಯಿತಾ ಡೈಲಿ ಹೋಗಿ. ಇವತ್ತು ಖುಷಿ ಆಯಿತು ನನಗೆ ಜಗದೋದ್ಧಾರ ಅನ್ನುವಂಥ ಒಂದು ಹಾಡಿಗೆ ಪರ್ಫಾರ್ಮ್ ಮಾಡಿ. ಏನು ಎಕ್ಸ್ಪ್ರೆಷನಾ,
ಎಲ್ಲ ಗೊತ್ತಿದ್ದಿದ್ದೆ ಹರಿಪ್ರಿಯ ಬದಲು ಇವರನ್ನೇ ಆಗ್ತಿದ್ರು ಆ ಸಾಂಗಿಗೆ. ಸೊ ಮೇಡಮ್, ನಿಂಗೆ ಎಷ್ಟು ಖುಷಿ ಆಯಿತು ನಿಮ್ಮ ಮಗಳು ಡ್ಯಾನ್ಸ್ ಮಾಡೋದನ್ನು ನೋಡಿ? ತುಂಬ ಖುಷಿ ಆಯಿತು. ಹಾಂ, ತುಂಬ ಇಷ್ಟಪಡ್ತೇನೆ, ಯಾಕಂದರೆ ಅವಳು 10 ವರ್ಷದ ನಂತರ ಆದವಳು, ಅವಳು ಮದುವೆ ಆಗಿ. ಓ, ಅದು ಹೇಳ್ಬಾರ್ದು ಅಂತನಾ? ಅವರವ್ರು ಅದು ಹೇಳ್ತಾರೆ, ಬಾ ನಮ್ಮದು ಪರ್ಸನಲ್. ಹಾಂ, ಹೇಳಿ ಮೇಡಮ್. ನೀವು ತುಂಬ ಇಷ್ಟಪಡ್ತೇವೆ. ಅದು ನಮಗೆ ಹೆಣ್ಮಗು ಬೇಕಂತೇಳಿ ದೇವರು ಅದನ್ನೇ ಕೊಟ್ಟಿದ್ದಾರೆ. ಅದು ಕೃಷ್ಣನ ದಯದಿಂದಲೇ ಆದದ್ದು. ಓ, ಸೊ ಅಮ್ಮನಿಗೆ ಏನು ಹೇಳ್ತೀರಿ ಪುಟ್ಟ? ಥ್ಯಾಂಕ್ ಯು. ಎಂತಕ್ಕೆ? ಕೃಷ್ಣನಿಗೆ ಥ್ಯಾಂಕ್ ಯು ಹೇಳ್ಬೇಕು ನೀವು. ಕೊಡಿ ಮೇಡಮ್. ಈಗ ಅಮ್ಮ ನಿಮಗೆ ಅಷ್ಟು ಚಂದ ರೆಡಿ ಮಾಡ್ತಾರೆ, ಶೂಟಿಂಗ್ ಕರ್ಕೊಂಬರ್ತಾರೆ, ತುಂಬ ಮುದ್ದು ಮಾಡ್ತಾರೆ ನೋಡಿ. ಈ ಥರ ಎಲ್ಲ ಸರಿ ಮಾಡ್ತಾ ಇರ್ತಾರೆ ಗಾಡಿ. ಹಾಂ, ತಗೊಂಡು ಇಟ್ಕೊಳ್ಳಿ ಮೇಡಮ್. ಅಮ್ಮನಿಗೆ ಏನು ಹೇಳ್ತೀರಿ ನೀವು? ಐ ಲವ್ ಯು ಅಮ್ಮ. ಒಂದು ಹಗ್ ಮಾಡಿ ಅಮ್ಮ ನಾನು ಹೋಗಿ. ಅಯ್ಯ, ಖುಷಿ ಆಗ್ತದೆ ನೋಡಲಿಕ್ಕೆ. ಸೊ ಏನು ಹೇಳ್ತೀರಿ ಪುಟ್ಟ, ಎಷ್ಟು ಖುಷಿ ಆಯ್ತು ಈ ಸಾಂಗಿಗೆ ಡ್ಯಾನ್ಸ್ ಮಾಡಿ? ತುಂಬ ಖುಷಿ ಆಯ್ತು. ತುಂಬ ಖುಷಿ ಆಯ್ತಲ್ಲ. ಸೊ ಅಮ್ಮ ಯಾವ್ದಾದ್ರು ನಿಮ್ಮ ಜೊತೆ ಡ್ಯಾನ್ಸ್ ಮಾಡಿದ್ದಾರಾ? ಇಲ್ಲ ಅಲ್ಲ, ಮಾಡಿದ್ದೀರಾ? ಒಂದ್ಸತಿ ಮಾಡಿದ್ದಾರಾ? ಸೊ ನಿಮ್ಗೆ ಆಸೆ ಉಂಟಲ್ಲ ಅಮ್ಮನೊಟ್ಟಿಗೆ ಡ್ಯಾನ್ಸ್ ಮಾಡಲಿಕ್ಕೆ ಅಲ್ವಾ? ಸೊ ನನಗೀಗ ಒಂದು ಪಾರ್ಟ್ನರ್ ಬೇಕು, ನನಗೊಂದು ಅಮ್ಮ ಬೇಕಲ್ಲ ಇಲ್ಲಿಂದ. ಸೊ ನಾವು ಒಟ್ಟಿಗೆ ಸೇರಿ ಈ ಸಾಂಗ್ ಬೇಡವಾ ಅಂತ. ನಂದು ಯಶೋದಮ್ಮ ಬೈತಾರೆ ಈ ಡ್ಯಾನ್ಸಲ್ಲಿ ಡ್ಯಾನ್ಸ್ ಮಾಡಿದರೆ. ನೀವಿಬ್ಬರು ಡ್ಯಾನ್ಸ್ ಮಾಡಿ ಖುಷಿಯಾಗಿ. ಬೇಡವಾ? ಅಮ್ಮ ಡ್ಯಾನ್ಸ್ ಮಾಡಬೇಕಾ ಬೇಡವಾ? ಬೇಕಲ್ವಾ? ಮಗಳು ಕೇಳ್ತಿದ್ದಾಳೆ, ನಾನಲ್ಲ, ಸತ್ಯ ಅಲ್ಲ. ಡ್ಯಾನ್ಸ್ ಮಾಡ್ತೀರಲ್ಲ ಪುಟ್ಟ ಒಟ್ಟಿಗೆ? ಎಸ್. ಆಡಿಸಿದಳೆ ಶೋಧ ಜಗದೋಧಾರಣ, ಆಡಿಸಿದಳೆ ಶೋಧ ಜಗದೋಧಾರಣ, ಆಡಿಸಿದಳೆ ಶೋಧ ಜಗದೋಧಾರಣ. ಆಡಿಸಿದಳೆ ಶೋಧೆ ಸುಗುಣಾಂತರಂಗನ, ಆಡಿಸಿದಳೆ ಶೋಧೆ ನಿಗಮಕ್ಕೆ ಸಿಲುಕಾದ ಅಗಣಿತ ಮಹಿಮನ, ಮಗುಗಳ ಮಾಣಿಕ್ಯನ, ಆಡಿಸಿದಳೆ ಶೋಧೆ ಪರಮ ಪುರುಷ ಪುರಂದರ ವಿಠಲನ, ಆಡಿಸಿದಳೆ ಶೋಧೆ ಜಗದೋಧಾರಣ, ಆಡಿಸಿದಳೆ ಶೋಧ ಜಗದೋಧಾರಣ, ಆಡಿಸಿದಳೆ ಶೋಧ ಯಶೋಧ. ನೀವು ಇಷ್ಟು ಒಳ್ಳೆ ಡ್ಯಾನ್ಸರ್ ಅಂತ ಗೊತ್ತಿರಲಿಲ್ಲಲ್ಲ. ನೀವು ಅಳ್ತಾ ಇದ್ದೀರಿ, ಅವಳು ನಗಾಡ್ತಾ ಇದ್ದಾಳೆ ನಿಮ್ಮ ನೋಡಿ. ಸೊ ನೀವು ಹೇಳ್ಕೊಟ್ಟದ ಡ್ಯಾನ್ಸ್? ಎಷ್ಟು ಕಷ್ಟ ಆಯಿತು ಈ ಮಕ್ಕಳಿಗೆ? ಯಾವ ಮುದ್ರೆ ಏನು ಅಂತಲೇ ಗೊತ್ತಿರೋದಿಲ್ಲ, ಅದರಲ್ಲೂ ಭರತನಾಟ್ಯಂ ಸೆಮಿ ಕ್ಲಾಸಿಕಲ್. ಸೊ ಎಷ್ಟು ಖುಷಿ ಆಯಿತು, ಎಷ್ಟು ಕಷ್ಟ ಆಯಿತು? ಖುಷಿ ಅಲ್ಲ, ಕಷ್ಟವೇ ಸ್ವಲ್ಪ ಜಾಸ್ತಿ. ಆದರೆ 4 ದಿವಸದಲ್ಲಿ ಪಿಕಪ್ ಮಾಡಿದ್ದಾಳೆ, ಅದು ಗ್ರೇಟ್. ನಾನು ಲಾರಿ ಮಾಡ್ತೇನೆ ಪಿಕಪ್ ಅಂದಾಗ. ಓಕೆ, ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಿ. ನೀವು ಎಷ್ಟನೇ ಕ್ಲಾಸು? ಸೆಕೆಂಡ್ PU. ಎಲ್ಲರೂ ಉದ್ದಾಗ್ತಾರೆ, ನಾನು ಯಾಕೆ ಉದ್ದಾಗಲ್ಲ ಅಂತ. ಓಕೆ, ಕಾರುಣ್ಯ ತಗೊಳ್ಳಿ ಅಮ್ಮ. ಹೇಗನ್ನಿಸ್ತು? ತುಂಬ ಚೆನ್ನಾಗಿ. ನೀವು ಯಾರು ಚಂದ ಡ್ಯಾನ್ಸ್ ಮಾಡಿದ, ಅಕ್ಕನ ನೀವಾ?
ನಾನು ಮಕ್ಕಳಿರುವಾಗ ಸಹ ನಾನು ಹಾಗೆ ಅಂದ್ಕೊಳ್ತಿದ್ದೆ ನಾನೇ ಚಂದ ಅಂತ. ನಿಮ್ಮ ನೋಡೋಕೆ ನನಗೆ ನಾಚಿಕೆ ಆಗ್ತದೆ. ತುಂಬ ಖುಷಿ ಆಯಿತು ನಿಮ್ಮ ಡ್ಯಾನ್ಸ್ ನೋಡಿ. ಸೊ ಅಕ್ಕ ಇಷ್ಟು ಚಂದ ಡ್ಯಾನ್ಸ್ ಹೇಳ್ಕೊಟ್ಟಿದ್ದಾರೆ. ನನಗೆ ಯಶೋದ ಇವರಂತ ಡೌಟ್ ಆಯಿತು. ಅಷ್ಟೊಳ್ಳೆತ್ತು ಕೋಆರ್ಡಿನೇಷನ್. ಅಕ್ಕ ನೀವೇನು ಹೇಳ್ತೀರಿ? ಐ ಲವ್ ಯು. ಒಂದೇ ಡೈಲಾಗ್ ಹೇಳ್ಕೊಡ್ದ ಮೇಡಮ್, ಒಂದು ಎಕ್ಸ್ಟ್ರಾ ಹೇಳ್ಕೊಡ್ಬೇಕು. ಥ್ಯಾಂಕ್ ಯು ಹೇಳಿ ಅಕ್ಕನಿಗೆ. ಥ್ಯಾಂಕ್ ಯು ಅಕ್ಕ. ಐ ಲವ್ ಯು ಅಕ್ಕ ಹೇಳಿ. ಐ ಲವ್ ಯು. ಅವಳು ಸತ್ಯ ಸೀರಿಯಸ್ ಆಗಿ ಹೇಳ್ತಿಲ್ಲ, ಕಾಮಿಡಿಯಾಗಿ ಹೇಳ್ತಿದ್ದಾಳೆ. ನನಗೊಂದು ಇಪ್ಪಾಡು ಅಂತ. ಥ್ಯಾಂಕ್ ಯು. ನಾನೇನಾದ್ರು ಬೈದೆ ಅಂತ ಅನಿಸ್ತಾ ನಿಮಗೆ? ಸತ್ಯ ಬೈಲಿಲ್ಲ ನಾನು, ಆಯಿತಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ನಾನು ಆಲ್ರೆಡಿ ಕ್ಯಾಬಲ್ಲಿ ಕೂತಿದ್ದೀನಿ. ಯು ಡೋಂಟ್ ಹ್ಯಾವ್ ಟು ವರಿ. ನಾನು ಹುಷಾರಾಗಿ ಮನೆ ಸೇರ್ತೀನಿ. ಈ 2 ಕೊಲೆಗಳ ಹಿಂದೆ ಯಾರಾದ್ರೂ ಸೀರಿಯಲ್ ಕಿಲ್ಲರ್ ಕೈವಾಡ ಇದೆಯಾ? ಒಂಟಿಯಾಗಿರೋ ಹುಡುಗಿರ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಯಾಮಾರಿಸಿ ಏನೋ ಮಾಡ್ತಿದ್ದಾನೆ. ದಿಸ್ ಇಸ್ ಸೀರಿಯಸ್. ಇದೇ ಆದ್ರೆ ಅವ್ನ್ ಪಕ್ಕ ಕ್ರಿಮಿನಲ್ ಮೈಂಡೆಡ್. ಒಂದೇ ಜಾಗದಲ್ಲಿ ಬಾಡಿ ಪೀಸ್ಗಳು ಸಿಕ್ಕಿದೆ ಅಂದ್ರೆ ಕೊಲೆಗಾರನ ಉದ್ದೇಶ ಬಾಡಿ ಬಚ್ಚಿಡೋದಲ್ಲ. ಡ್ರೈವರ್ ಮೋಸ್ಟ್ಲಿ ಲೆಫ್ಟ್ ಹ್ಯಾಂಡೆಡ್ ಆಗಿರಬೇಕು. ಯಾರ್ಯಾವನು? ಅವಳು ನಿನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅಂತ. ಆ ಗಿಫ್ಟ್ನ ನಾನು ಆವತ್ತೇ ಕೊರಿಯರ್ ಮಾಡಿದ್ದೀನಿ. ಇಲ್ಲ, ಸಮಥಿಂಗ್ ಇಸ್ ಮಿಸ್ಸಿಂಗ್. ಆವತ್ತು ನೀನು ನಿನ್ನ ಡ್ಯೂಟಿ ಏನಾದರೂ ಸರಿಯಾಗಿ ಮಾಡಿದಿದ್ರೆ ಇವತ್ತು ನಾನು ಈ ರೀತಿಯಾಗಿ ಬದಲಾಗ್ತಿರ್ಲಿಲ್ಲ. ಡೇ ಆಗಿರ್ಲಿ ನೈಟ್ ಆಗಿರ್ಲಿ, ನಿಮ್ ಮನೆ ಯಾವಾಗ್ಲೂ ಬ್ರೈಟ್ ಆಗಿರ್ಲಿ. ಒಶಿಮಾ ಬ್ಯಾಟರೀಸ್ ಅಂಡ್ ಇನ್ವರ್ಟರ್ಸ್, ಗ್ರಾಬ್ ದ ಪವರ್.
ರೈಸಿಂಗ್ ಸ್ಟಾರ್ ಮಾತ್ರ ಅಲ್ಲ, ಎಲ್ಲೂ ಒಂದು ಮಕ್ಕಳು ಕಾರ್ಯಕ್ರಮ ಕೊಡುವಾಗ ಅವರ ಅಮ್ಮನವರು ಮೇಕಪ್ ಆರ್ಟಿಸ್ಟ್ ಆಗ್ತಾರೆ, ಅವರೇ ವಿಡಿಯೋಗ್ರಾಫರ್ಸ್ ಆಗ್ತಾರೆ, ಅವರೇ ಫೋಟೋಗ್ರಾಫರ್ಸ್ ಆಗ್ತಾರೆ, ತಂದೆ ಅವರ ಪಕ್ಕ ಸೆಕ್ಯೂರಿಟಿ ಗಾರ್ಡ್ ಆಗ್ತಾರೆ. ಸೊ ಇಂಥ ಪ್ರೀತಿ ಸಿಗುವಂಥದ್ದು ತಂದೆ ತಾಯಿ ಹಾಗೂ ಮಕ್ಕಳ ಸಂಬಂಧ, ಅದರಲ್ಲೂ ಅಮ್ಮ ಮಗಳು ಅಂತ ಹೇಳಿದರೆ ಅದೊಂದು ಬಾಂಡಿಂಗ್ ಇದೆಯಲ್ಲ, ಅದಕ್ಕೆ ರಿಪ್ಲೇಸ್ಮೆಂಟ್ ಜಗತ್ತಲ್ಲಿ ಯಾವುದೂ ಇಲ್ಲ. ಈಗ ಒಂದು ಪುಟಾಣಿ ಅಲ್ಲ, ಸ್ವಲ್ಪ ದೊಡ್ಡದಾಗಿದ್ದಾರೆ ಆಯಿತಾ, ಇವರು ಸಖತ್ತಾಗಿ ಹಾಡಲಿಕ್ಕೆ ಬರ್ತಾ ಇದ್ದಾರೆ. ರೈಸಿಂಗ್ ಸ್ಟಾರಲ್ಲಿ ಸ್ಪಂದನ ವಾಹಿನಿಯಲ್ಲಿ ಪ್ರಪ್ರಥಮ ಬಾರಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಹೇಳ್ತಾ ವೆಲ್ಕಮ್ ಮಾಡೋಣ ತನುಶ್ರೀ ಫ್ರಮ್ ಮ್ಯಾಂಗ್ಳೂರ್.
ನನಗಂತೂ ತುಂಬ 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 ಇಷ್ಟ ಆಯಿತು. ಫಸ್ಟ್ ಆಫ್ ಆಲ್ ನನಗೆ ಬೇಜಾರು, ಈ ಸಾಂಗನ್ನು ಕೇಳಿದ್ದು ನಾನು ಫಸ್ಟ್ ಟೈಮ್. ಸೊ ಈ ಹಾಡನ್ನು ಅಷ್ಟು ಚೆನ್ನಾಗಿ ಹಾಡಿದ್ರಿ, ಈಗ ಅಷ್ಟು ಫೀಲ್ ಕೊಟ್ಟು ಹಾಡಿದ್ರಿ. ಸೊ ಎಷ್ಟು ವರ್ಷದಿಂದ ಟ್ರೈನಿಂಗ್ ತಗೋತಾ ಇದ್ದೀರಾ? ನಾನು ಟ್ರೈನಿಂಗ್ ಅಂತಲ್ಲ, ಚಿಕ್ಕದ್ರಿಂದ ಹಾಡ್ತಿದ್ದೇನೆ. ಆದರೆ ಮತ್ತೆ ಒಂದು 5th ಸ್ಟ್ಯಾಂಡರ್ಡ್ 4th ಒಂದು ಸ್ಟಾರ್ಟ್ ಮಾಡಿದ್ದೇನೆ ಮ್ಯೂಸಿಕ್ ಕ್ಲಾಸಿಗೆ ಹೋಗಿ ಮ್ಯೂಸಿಕಲ್ಲಿ. ಚಿಕ್ಕದಿಂದ ಅಂತ ಹೇಳಿದರೆ ಯಾವ ಏಜಿಂದ ಹಾಡ್ತಿದ್ದೆ, ಎಷ್ಟು ತಿಂಗಳಿಂದ? ಅಂದರೆ ನಾನು ಚಿಕ್ಕದಿರುವಾಗ, ಅಂದರೆ ತೊಟ್ಟಿಲಲ್ಲಿ ಅಮ್ಮ ತೂಗ್ತಿರುವಾಗ ಅಮ್ಮ ಎಂತ ಅದು ಜೋಲಿ ಹಾಡ್ತಾರಲ್ಲ, ಲಾಲಿ ಸಾರಿ ಅದು ಜೋಕಾಲಿ ಮತ್ತು ಲಾಲಿ ಒಟ್ಟು ಸೇರಿ ಜೋಲಿ ಆಯಿತು. ಅದು ಲಾಲಿ ಹಾಡ್ತಾರಲ್ಲ, ಅದನ್ನು ನಾನು ಎಂತ ತೊದಲಿಕೊಂಡು ಹೇಳ್ತಿದ್ದಂತೆ. ಹೌದಾ? ಸೊ ಮತ್ತೆ ಸ್ವಲ್ಪ ಅಂದರೆ ಮಾತಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ ಮೇಲೆ ಮ್ಯೂಸಿಕ್ ಕ್ಲಾಸಿಗೆ ಹಾಕಿದರು. ನಾನು ಜೋಕಾಲಿಯಲ್ಲಿರುವಾಗ ಅಲ್ಲ, ನನ್ನ ಆದ ನಂತರ ಎಷ್ಟೋ ಮಕ್ಕಳು ಹುಟ್ಟಿದ್ದಾರೆ ನನ್ನ ಮನೆಯಲ್ಲಿ ಎಲ್ಲ, ನನ್ನ ಕಸಿನ್ಸ್ ಅವರೆಲ್ಲ ಹುಟ್ಟಿದ್ದಾರೆ. ಆದರೂ ನನಗೆ ಸರಿ ಕಟ್ಟು ಲಾಲಿ ಆಡಲಿಕ್ಕೆ ಬರೋದಿಲ್ಲ. ಬಟ್ ಗ್ರೇಟ್, ನೀವು ಖುಷಿ ಆಯಿತು ನಿಮ್ಮ ಈ ಒಂದು ಅದ್ಭುತವಾದ ಟ್ಯಾಲೆಂಟ್ ನೋಡಿ. ಸೊ ಅಮ್ಮ ಅಂತ ಹೇಳಿದರೆ ಎಲ್ಲರಿಗೂ ಸ್ಪೆಷಲ್. ಅದರಲ್ಲಿ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ? ಈಗ ಪ್ರೆಸೆಂಟ್ 10th. ಹಾಗಾದರೆ ಅಮ್ಮ ಇನ್ನೂ ತುಂಬ ಸ್ಪೆಷಲ್. ಬೆಳಿಗ್ಗೆ ಎಬ್ಬಿಸೋದವರೇ, ಓದು ಅಂತ ಕಾಟ ಕೊಡೋದವರೇ, ಓದ್ತಾನೇ ಇರು, ಓದೋದು ಬಿಟ್ಟು ಎಂತ ಮಾಡಬೇಡ ಅಂತ ಹೇಳೋದು ಅವರೇ ಅಲ್ವಾ? ಅಮ್ಮ ತುಂಬ ಸ್ಪೆಷಲ್. ಮಾಡ್ತಾರೆ ಅದೆಲ್ಲ? ಇಲ್ಲ, ಅಂದರೆ ಮ್ಯೂಸಿಕ್ಕಿಗಾಗೋ ಮ್ಯೂಸಿಕ್ ಮಾಡಂತ ಹೇಳ್ತಾರೆ, ಓದಲಿಕ್ಕಾಗೋ ಓದಲಿಕ್ಕೆ. ಅಂದರೆ 5 ನಿಮಿಷ ಮ್ಯೂಸಿಕ್ಕಿಗೆ, ಉಳ್ದ ಗಂಟೆ ಎಲ್ಲ ಓದ್ಲಿಕ್ಕಾ? ಓಕೆ. ಸೊ ಅಮ್ಮನಿಗೋಸ್ಕರ ಏನು ಹೇಳ್ತೀರಿ? ಇವತ್ತೊಂದು ಸ್ಪೆಷಲ್ ಡೇ, ನಿಮಗೆ ಅಮ್ಮನಿಗೋಸ್ಕರ ಹಾಡಾಡಿದ್ದೀರಿ, ಏನು ಅನಿಸ್ತಿದೆ, ಏನು ಹೇಳ್ತೀರಾ ಅಮ್ಮನಿಗೆ? ನನ್ನ ಮೊದಲನೇ ಸಂಗೀತ ಗುರು ಹೇಳಿದರೆ ಅಮ್ಮ. ಯಾಕಂತ ಹೇಳಿದರೆ ಅವರು ಅದು ಲಾಲಿ ಹಾಡುವಾಗ ನಾನು ಸ್ಟಾರ್ಟ್ ಮಾಡಿದ್ದು. ಮತ್ತು LKG UKG 1st ಸ್ಟ್ಯಾಂಡರ್ಡ್ ಅಷ್ಟರವರೆಗೆ ಅಮ್ಮ ಅವೆಲ್ಲ ಹೇಳಿಕೊಡ್ತಿದ್ದದು. ಅಮ್ಮ ಯಾವ ಸಾಂಗ್ ಹೇಳಿಕೊಟ್ಟಿದ್ದಾರೆ, ನೆನಪಿದೆಯಾ? ಯಾವುದಾದ್ರು ಅಮ್ಮನ ಫೇವ್ರೇಟ್ ಸಾಂಗ್? ಎಕ್ಕಸಕ. ಅದಂದರೆ ಅಮ್ಮ ಎಲ್ಲ ದೇವರದ್ದು ಸಾಂಗ್ ಹೇಳ್ಕೊಡ್ತಾರೆ, ಎಕ್ಕಸಕ ಹೇಳ್ಕೊಟ್ಟಲ್ಲ ಅಮ್ಮ ಹೇಳಿಕೊಟ್ಟಿದ್ದಾರೆ, ನನಗೆ ನೆನಪಿರೋದು. 2 ಲೈನ್ ಹಾಡಿ ಅಮ್ಮನಿಗೋಸ್ಕರ ವಿದೌಟ್ ಟ್ರ್ಯಾಕ್. ಎಕ್ಕಸಕ ಎಕ್ಕಸಕ ಎಕ್ಕಸಕಲ, ಎಕ್ಕಸಕ ಎಕ್ಕಸಕ ಎಕ್ಕಸಕಲ, ಅಕ್ಕ ಪಣ್ಣದಲೆಪ್ಪುನ ಕುಲು ಬತ್ತೆರಿತ್ತೆಲ, ಅಕ್ಕ ಪಣ್ಣದಲೆಪ್ಪುನ ಕುಲು ಬತ್ತೆರಿತ್ತೆಲ, ಎಕ್ಕಸಕ ಎಕ್ಕಸಕ ಎಕ್ಕಸಕಲ, ಎಕ್ಕಸಕ ಎಕ್ಕಸಕ ಎಕ್ಕಸಕಲ. ಎಷ್ಟು ಸ್ವೀಟ್ ವಾಯ್ಸ್ ನಿಮ್ಮದು, ಖುಷಿ ಆಗ್ತದೆ. ದೃಷ್ಟಿ ಆಗದೆ ಇರಲಿ. ಆ್ಯಂಡ್ ನಿಮ್ಮ ಅಮ್ಮ ಹೇಳಿದರು ವಾಯ್ಸ್ ಆಫ್ ಆರಾಧನದಲ್ಲಿ ಆ್ಯಕ್ಟಿವ್ ಇಲ್ಲ ಅಂತೆ. ನಾನು ಇವತ್ತಿಂದ ಆ್ಯಕ್ಟಿವ್ ಆಗಿ ಅಂತ ಹೇಳಿದ್ದೇನೆ. ಸೊ ನಿಮ್ಮ ಎಕ್ಸಾಮ್ಸ್ ಬಗ್ಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀರೋ ಅಷ್ಟೇ ಟೈಮ್ ನಿಮ್ಮ ಈ ಟ್ಯಾಲೆಂಟಿಗೆ ಕೊಡಿ ಅಪ್ಪ. ನಿಮ್ಮೊಂದು ದೊಡ್ಡ ವೇದಿಕೆಯಲ್ಲಿ ನಾನು ನೋಡ್ಬೇಕು, ಓಕೆನಾ? ಎಸ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಯಾರಿಗ ಥ್ಯಾಂಕ್ಸ್ ಏನಾದರೂ ಹೇಳಲಿಕ್ಕಿದೆಯಾ? ನನ್ನ ಗುರುಗಳಿಗೆ. ನನಗೆ ಫಸ್ಟಿಗೆ ನಾನು ಜಯಶ್ರೀ ಅರವಿಂದ್ ಮ್ಯಾಮ್ ಹತ್ರ, ಅವರ ಹತ್ರ ಸುಗಮ ಸಂಗೀತ ಕಲಿತೆ. ಮತ್ತು ಕಿರಣ್ ಕುಮಾರ್ ಗಾನಸಿರಿ ಅವರ ಹತ್ರ ಸಹ ಸುಗಮ ಸಂಗೀತ. ಮತ್ತು ನಮ್ಮ ಸ್ಕೂಲಿದು ಮ್ಯೂಸಿಕ್ ಮ್ಯಾಮ್ ರಜನಿ ಮಲ್ಯ ಮ್ಯಾಮ್. ಮತ್ತು ನಾನು ಕ್ಲಾಸಿಕಲ್ ಕಲಿತಿದ್ದೇನೆ, ಯತಿರಾಜ್ ಆಚಾರ್ಯ ಅಂತ ಅವರಿಗೆ. ಮತ್ತು ನೀವು ಹೇಳಿದ್ರಲ್ಲ ಸಾಂಗ್ ಯಾಕೆ ನೆನಪುಂಟು ಅಂತ, ಎಕ್ಕಸಕ, ಅದು ಯಾಕೆಂತ ಹೇಳಿದರೆ ನಾನು ಅಲ್ಲಿ ತುಳುನಾಡ ಸಾಹಿತ್ಯ ಅಕಾಡೆಮಿ ಅಲ್ಲಿ ಫಸ್ಟಿಗೆ ಅಂದರೆ ಹಾಡುವಾಗ ಫುಲ್ ಎಲ್ಲರಿಗೆ ಸಹ ಖುಷಿಯಾಗಿತ್ತು. ಮತ್ತು ಎಲ್ಲ ತುಂಬ ಪ್ರೇಸ್ ಮಾಡಿದ್ರು. ವೆರಿ ಗುಡ್. ಉಮಾನಾಥ್ ಕೋಟ್ಯಾನೆಲ್ಲ ಎತ್ತಿ ಮಾಡಿದ್ರು, ಚಂದ ಹಾಡ್ತೀನಿ, ನಿಮಗೆ ಒಳ್ಳೆ ಫ್ಯೂಚರ್ ಉಂಟು ಅಂತ ಹೇಳಿದರು. ಆವಾಗ ಫ್ಯೂಚರ್ ಉಂಟು ಅವ್ರು ಹೇಳಿದ್ದು, ಅದು ಕರೆಕ್ಟ್ ಆಯಿತಾ? ಥ್ಯಾಂಕ್ ಯು. ಸೊ ಈಗ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕಲ್ಲ. ಥ್ಯಾಂಕ್ ಯು ಸರ್. ಆ್ಯಂಡ್ ತುಂಬ ಖುಷಿ ಆಯಿತು ನಿಮ್ಮನ್ನು ಮೀಟ್ ಆಗಿ. ಆ್ಯಂಡ್ ಬರ್ತಾ ಇರಿ, ಓಕೆನಾ? ಎಸ್, ಶೋರ್. ಓಕೆ, ಬಾಯ್. ಬಾಯ್. ಎಸ್, ಇಷ್ಟು ದಿನ ನೀವೆಲ್ಲರೂ ತುಂಬ ಬೇಡಿಕೆ ಇಟ್ಟಿದ್ರಿ ಕೀರ್ತಿ ಒಮ್ಮೆ ಹಾಡಬೇಕು ಅಂತ. ಹಾಗಾಗಿ ಇವತ್ತು ನಾನು ಹಾಡಬೇಕು ಅಂತ ಅಂದ್ಕೊಂಡು ಹಾಡ್ತಾ ಇಲ್ಲ. ಸೊ ನಮ್ಮ ಸಿಂಗರ್ ಒಟ್ಟಿಗೆ ಬರ್ತಾ ಇದ್ದೇನೆ, ಹೊಸ ಸಿಂಗರ್ ಇವರು. ಸೊ ಸಾಂಗ್ ಚೆನ್ನಾಗಿದೆ. ಆ್ಯಂಡ್ ಇದನ್ನೆಲ್ಲ ನಾವು ಬಾತ್ರೂಮಲ್ಲಿ ಹಾಡಿದ್ರೇ ಚಂದ, ಸ್ಟೇಜಲ್ಲೆಲ್ಲ ಹಾಡಬಾರ್ದು. ಹಾಗಾಗಿ ಎಲ್ಲ ನಿಮಗೆ ಬಿಟ್ಕೊಡ್ತಾ ಇದ್ದೇನೆ ಇವತ್ತು, ಆಯಿತಾ? ಚಂದ ಹಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಹೆಸರೇ ಇರಲಿಲ್ಲ ನನಗೆ. ವೈಷ್ಣವಿ. ಐ ಎಮ್ ವೈಷ್ಣವಿ. ಐ ಆಮ್ ಜಯಲಕ್ಷ್ಮಿ. ಓಕೆ, ಸೊ ವೈಷ್ಣವಿ ಐ ಆಮ್ ಅವರು ರೆಡಿ ಆಗಿದ್ದಾರೆ. ಸೊ ಆರ್ ಯು ರೆಡಿ? ಎಸ್. ಎಸ್, ಜಾಲಿ ಮಾಡಿ. ಓಕೆ, ಥ್ಯಾಂಕ್ ಯು. ನಿನ್ನ ಸಂಗ ಆಡಲೆ
ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೌದಾ, ಚೆನ್ನಾಗಿದ್ದೀರಿ ಇಲ್ಲಾದರೂ. ಹೇಗೆ ಅನ್ನಿಸ್ತು ಹಾಡಾಡಿ? ಚೆನ್ನಾಗಾಯಿತು. ಹ್ಯಾಂಡ್ ರೈಟಿಂಗ್ ಯಾರು ನಿಮ್ದಾ? ಇಲ್ಲ. ಇಲ್ವಾ? ಓಕೆ. ಸೊ ಎಷ್ಟು ಖುಷಿ ಆಯಿತು ಇವತ್ತು ಫಸ್ಟ್ ಟೈಮು ಸ್ಪಂದನ ಟಿ ವಿಗೆ ಬಂದಿದ್ದೀರಾ. ಸೊ ಟಿ ವಿಯಲ್ಲಿ ಕಾಣಿಸ್ಕೋತಾ ಇದ್ದೀರಾ. ಸೊ ಎಕ್ಸ್ಪೀರಿಯನ್ಸ್ ಹೇಗಿದೆ? ತುಂಬ ಖುಷಿ ಆಗ್ತಾ ಇದೆ. ಹಾಂ. ಮತ್ತು ಸುಮಾರು ದಿನ ಆಗಿ ಹಾಡು ಹೇಳ್ತಿದ್ದೆ ಅನಿಸ್ತಾ ಇದೆ ನನಗೆ. ಇಷ್ಟು ದಿನ ನಾನು ಫುಲ್ ಬ್ಯುಸಿ ಕ್ಲಾಸೆಲ್ಲ. ಅಯ್ಯೋ ಬ್ಯುಸಿ ಇದ್ರಾ? ನಾನು ಸಹ ಬ್ಯುಸಿ ಆಗಬೇಕು, ಎಂಥದ್ದು ಕೆಲಸ ಕೊಡಿ. ಓಕೆ. ಸೊ ಈಗ ಕ್ಲಾಸ್ ಅಂತ ಇರುವಾಗ ನಾವಂತೂ ಕ್ಲಾಸಲ್ಲಿ ಆಲ್ಮೋಸ್ಟ್ ನಾವು ಯಾವುದನ್ನು ಬಾಯ್ಹಟ ಮಾಡಲಿಲ್ಲ, ಹಾಡು ಮಾತ್ರ ಒಳ್ಳೆ ಬಾಯ್ಹಟ ಮಾಡ್ಕೊಂಡು ಹಾಡ್ತಾ ಇದ್ವಿ ಕಾಲೇಜಲ್ಲೆಲ್ಲ. ಸೊ ನೀವು ಹಾಗೆ ಏನಾದರೂ ಹಾಡ್ತಾ ಇರ್ತೀರಾ ಕ್ಲಾಸಲ್ಲಿ? ಹಾಡಿದ್ರು ಹಿಡಿತಾರೆ. ಎಂತ ಹಿಡಿತಾರೆ? ಜುಟ್ಟಾ? ಇಲ್ಲ. ಕೇರ್ ಮಾಡಬಾರ್ದು, ಮೆಲ್ಲ ಆಡಬೇಕು ಕೇಳಿಸೋದಾಗೆ ಆಯಿತಾ? ಸೊ ಅಮ್ಮನಿಗೋಸ್ಕರ ಇವತ್ತು ಹಾಡಿದ್ದೀರಿ, ಅಮ್ಮನಿಗೆ ಏನು ಹೇಳ್ತೀರಿ ಈ ಟೈಮಲ್ಲಿ? ಅಮ್ಮಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹಾಂ. ಎಂತಕ್ಕಂದರೆ ಫಸ್ಟ್ ಎಲ್ಲ ನನಗೆ ಸಿಂಗಿಂಗ್ ಅಥವಾ ಯಾವುದ್ರಲ್ಲಾದರೂ ತುಂಬ ಪ್ರೋತ್ಸಾಹ ಮಾಡ್ತಿದ್ರು. ಮತ್ತು ಹೀಗೆ ಮಾಡ್ತಾಯಿದ್ರು, ಬೈತಾನೂ ಇರ್ತಾರೆ, ಆದರೂ ಪ್ರೋತ್ಸಾಹನೂ ಮಾಡ್ತಾ ಇರ್ತಾರೆ. ನನ್ನಮ್ಮ ಈಗ ಸಹ ಬೈತಾರೆ ನನಗೆ, ಅದು ಗೊತ್ತುಂಟಾ? ಹೌದು. ಅಮ್ಮನವ್ರು ಯಾವಾಗಲೂ ಅಮ್ಮನ. ಅದು ನಾವು ಅಜ್ಜ ಆಗುವವರೆಗೂ ಅಜ್ಜಿ ಆಗುವವರೆಗೂ ಕೂಡ ಅಮ್ಮ ಅಮ್ಮನೇ. ಅಮ್ಮ ಬೈಯುವುದನ್ನು ಬಿಡುವುದಿಲ್ಲ, ಅವರು ಮನ ಹಾಕುವುದನ್ನು ಬಿಡುತ್ತಿಲ್ಲ. ಹಾಗಾಗಿ ಅದೇ ರೀತಿ ಅಮ್ಮನ ಜವಾಬ್ದಾರಿಯನ್ನು ನಿಭಾಯಿಸೋದು ಕೂಡ ಬಿಡುವುದಿಲ್ಲ. ಅದು ಅಮ್ಮಂದಿರ ಸ್ಪೆಷಾಲಿಟಿ. ಲಾಸ್ಟಿಗೆ ಹೊಗಳ್ಬೇಕು, ನನ್ನಮ್ಮ ನೋಡೋದಿಲ್ಲ ಪ್ರೋಗ್ರಾಮ್ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಆಯಿತಾ? ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಎಪಿಸೋಡ್ ಅಂತೂ ನಂಗೆ ತುಂಬ ಸ್ಪೆಷಲ್ ಆಯಿತು. ಗಡಿ ನನ್ನ ಅಮ್ಮ ನೆನಪಾಗ್ತಾಯಿದ್ರು, ಅಷ್ಟು ಖುಷಿ ಆಯಿತು ಇವರ ಡ್ಯಾನ್ಸ್ ನೋಡಿ, ಹಾಡುಗಳನ್ನು ಕೇಳಿ. ಆ್ಯಂಡ್ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಲ್ಲ, ಅದರ ಹಿಂದೆ ಮಾಡಿರೋಂಥ ಹಾಡು ಹಾಕಿದ್ದಲ್ಲ, ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಅಂತ ಹೇಳಿದರೆ, ಈ ಸಾಂಗ್ ಇವರು ಹಾಡ್ತಾರೆ ಅಂತ ಪದ್ಮಶ್ರೀ ಮೇಡಮ್ ಲಿಸ್ಟ್ ಬೇರೆ ಕಳಿಸ್ಬಿಟ್ಟಿದ್ರು. ಸೊ ಅಷ್ಟು ಡೆಡಿಕೇಶನ್ ಹೋಗಿದೆ. ಸೊ ನನ್ನ ಮಾತು ಕೇಳುವಂಥ ಒಂದೇ ಒಂದು ವ್ಯಕ್ತಿ ಅಂತ ಇದ್ದರೆ ಅದು ಪದ್ಮಶ್ರೀ ಮೇಡಮ್ ಮಾತ್ರ ಇಡೀ ಜಗತ್ತಲ್ಲಿ. ಸೊ ಅದೇ ಖುಷಿಯಲ್ಲಿ ನಮ್ಮೆಲ್ಲರ ಪ್ರೀತಿಯ ಅಮ್ಮ ಪದ್ಮಶ್ರೀ ಅಮ್ಮನಿಗೋಸ್ಕರ ನಾವೆಲ್ಲರೂ ಮಕ್ಕಳು ಸೇರಿ ಡ್ಯಾನ್ಸ್ ಮಾಡ್ತಾ ಇದ್ದೇವೆ. ಮತ್ತು ಸಣ್ಣ ಮಗುವಾದ ನಾನು ಕೂಡ ಇವತ್ತು ಅವ್ರ ಜೊತೆ ಸೇರಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ಇದು ಪದ್ಮಶ್ರೀ ಮೇಡಮ್ಗೆ ಡೆಡಿಕೇಶನ್. ಸೊ ಪ್ರೋಗ್ರಾಮ್ ಎಂಡ್ ಮಾಡ್ತಾ ಇದ್ದೇನೆ, ಬಟ್ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ಟಾಟಾ ಬಾಯ್, ನಮಸ್ಕಾರ. ಈಗ ಒಂದು ಸೂಪರ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ, ಹಾಡ್ತೀನಿ. ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು. ಅಮ್ಮ ಅಮ್ಮ ಐ ಲವ್ ಯು. 100 ಸಾರಿ ಹೇಳಿದರು ನಾ ಆಸ್ತಿರಲ್ಲ. ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಪಾಠ ಕಲಿತೆ ತಲೆಯಲ್ಲುಳಿದಿಲ್ಲ. ಮಾರ್ನಿಂಗ್ ಈವ್ನಿಂಗ್ ನೀನೆ ನನಗೆ ಬೇಡ ತಿಳಿದಿಲ್ಲ. ಜಗವೇನೆ ನಿನ್ನಯ ಬಳಿಯಲ್ಲಿ ಜನ್ಮವೆಲ್ಲ ಕಳೆಯುವೆ ನಾನೆಲ್ಲಿ ಬಿಡಿಸದ.
ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ನಾನು ಆಲ್ರೆಡಿ ಕ್ಯಾಬಲ್ಲಿ ಕೂತಿದ್ದೀನಿ. ಯು ಡೋಂಟ್ ಹ್ಯಾವ್ ಟು ವರಿ. ನಾನು ಹುಷಾರಾಗಿ ಮನೆ ಸೇರ್ತೀನಿ. ಈ 2 ಕೊಲೆಗಳ ಹಿಂದೆ ಯಾರಾದ್ರೂ ಸೀರಿಯಲ್ ಕಿಲ್ಲರ್ ಕೈವಾಡ ಇದೆಯಾ? ಒಂಟಿಯಾಗಿರೋ ಹುಡುಗಿರ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಯಾಮಾರಿಸಿ ಏನೋ ಮಾಡ್ತಿದ್ದಾನೆ. ದಿಸ್ ಇಸ್ ಸೀರಿಯಸ್. ಇದೇ ಆದ್ರೆ ಅವ್ನ್ ಪಕ್ಕ ಕ್ರಿಮಿನಲ್ ಮೈಂಡೆಡ್. ಒಂದೇ ಜಾಗದಲ್ಲಿ ಬಾಡಿ ಪೀಸ್ಗಳು ಸಿಕ್ಕಿದೆ ಅಂದ್ರೆ ಕೊಲೆಗಾರನ ಉದ್ದೇಶ ಬಾಡಿ ಬಚ್ಚಿಡೋದಲ್ಲ. ಡ್ರೈವರ್ ಮೋಸ್ಟ್ಲಿ ಲೆಫ್ಟ್ ಹ್ಯಾಂಡೆಡ್ ಆಗಿರಬೇಕು. ಯಾರೇ ಅವನು? ಅವಳು ನಿನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅಂತ. ಆ ಗಿಫ್ಟ್ನ ನಾನು ಆವತ್ತೇ ಕೊರಿಯರ್ ಮಾಡಿದ್ದೀನಿ. ಇಲ್ಲ, ಸಮಥಿಂಗ್ ಇಸ್ ಮಿಸ್ಸಿಂಗ್. ಆವತ್ತು ನೀನು ನಿನ್ನ ಡ್ಯೂಟಿ ಏನಾದರೂ ಸರಿಯಾಗಿ ಮಾಡಿದಿದ್ರೆ ಇವತ್ತು ನಾನು ಈ ರೀತಿಯಾಗಿ ಬದಲಾಗ್ತಿರ್ಲಿಲ್ಲ. ಡೇ ಆಗಿರ್ಲಿ ನೈಟ್ ಆಗಿರ್ಲಿ ನಿಮ್ ಮನೆ ಯಾವಾಗ್ಲೂ ಬ್ರೈಟ್ ಆಗಿರ್ಲಿ. ಒಶಿಮಾ ಬ್ಯಾಟರೀಸ್ ಅಂಡ್ ಇನ್ವರ್ಟರ್ಸ್, ಗ್ರಾಬ್ ದ ಪವರ್.